ಮಗಳ ಮದುವೆಯ ಓಡಾಟದಲ್ಲಿರುವ ಸಚಿವ ಶ್ರೀರಾಮುಲು ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಆಮಂತ್ರಣ ಪತ್ರಿಕೆಯೊಂದಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಪರ್ಯಾಯ ಅದಮಾರು ಮಠಾಧೀಶ ಈಶಪ್ರಿಯ ತೀರ್ಥ ಶ್ರೀಪಾದರ ಮಠದ ವತಿಯಿಂದ ರಾಜಾಂಗಣದಲ್ಲಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮುಲು, ನಾನು ಮಗಳ ಮದುವೆಯ ಸಿದ್ಧತೆಯಲ್ಲಿದ್ದೇನೆ. ಹೀಗಾಗಿ ಎಲ್ಲ ಜಿಲ್ಲೆಗಳಿಗೆ ಓಡಾಡಿ ಕಾರ್ಯಕರ್ತರಿಗೆ ಆಹ್ವಾನ ನೀಡುತ್ತಿದ್ದೇನೆ. ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಇರುವುದು ಹೌದು. ಆದರೆ ಯಡಿಯೂರಪ್ಪನವರ ಸ್ಥಿತಿಯನ್ನು ನಾವು ಅರಿತುಕೊಳ್ಳಬೇಕಿದೆ. ಸೂಕ್ತ ಅವಕಾಶಕ್ಕಾಗಿ ಕಾಯುತ್ತಿದ್ದೇನೆ. ಪಕ್ಷ ನನ್ನನ್ನು ಗುರುತಿಸುತ್ತೆ ಎಂಬ ನಂಬಿಕೆ ಇದೆ. ಯಡಿಯೂರಪ್ಪನವರು ನಮ್ಮ ನಾಯಕರು, ಅವರ ಮೇಲೆ ನಮಗೆ ವಿಶ್ವಾಸವಿದೆ. ಉಗ್ರಪ್ಪ ಅವರ ಅಧಿಕಾರ ಕಳೆದು ಹೋದ ಮೇಲೆ ಹತಾಶರಾಗಿದ್ದಾರೆ. ತನ್ನ ಜೊತೆಗಿದ್ದ ಶಾಸಕರು ಬಿಜೆಪಿಯಲ್ಲಿ ಸಚಿವರಾಗಿರುವುದು ಅವರಿಂದ ನೋಡಲಾಗುತ್ತಿಲ್ಲ. ಅವರ ಹೊಟ್ಟೆ ಉರಿಯ ಬಗ್ಗೆ ನನಗೆ ಮರುಕವಿದೆ ಎಂದರು. ಜನರು ಬೇಡಿಕೆ ಇದ್ರೆ ಕೂಡ ಅವಕಾಶಕ್ಕೋಸ್ಕರವಾಗಿ ಕಾಯಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಸ್ಥಾನಮಾನ ಕೊಡಬೇಕನ್ನಂಥದ್ದು ಪಾರ್ಟಿಯಲ್ಲಿ ಇದೆ, ಯಡಿಯೂರಪ್ಪರಿಗೆ ಇದೆ. ಪಾಪ ಕೆಲವೊಂದ್ಸಾರಿ ಈ ಅವಕಾಶಗಳು ಬಂದಂತ ಟೈಮಲ್ಲಿ ಪಾರ್ಟಿ ಅದನ್ನ ಗುರುಸುವಂತ ಕೆಲಸ ಮಾಡುತ್ತೆ. ಅವ್ರು ಎಲ್ಲ ಉಗ್ರಪ್ಪವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಅವರು ಅಧಿಕಾರವನ್ನು ಕಳ್ಕೊಂಡು ಹತಾಶರಾಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಹೋಯ್ತು ಅನ್ನೋಂಥ ಭ್ರಮೆಯಲ್ಲಿ ಏನಿದಾರೋ ಅವರು ಒಂದು ರೀತಿ ಏನಂದ್ರೆ ಇಷ್ಟು ದಿನಗಳ ಕಾಲ ಏನಂದ್ರು, ಅವರು ಅನರ್ಹ ಶಾಸಕರು ಅನ್ನಂತ ಮಾತನ್ನು ಹೇಳಿದ್ರು. ಅನರ್ಹ ಶಾಸಕರಿದ್ದಂಥವ್ರು ಅವ್ರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದ ಮೇಲೆ ಮಂತ್ರಿಗಳು ಆಗ್ತಾರೆ. ಅವ್ರು ನೋಡಿ ಸಹಿಸಕ್ ಆಗ್ತಾ ಇಲ್ಲ, ಹೊಟ್ಟೆ ಕಿಚ್ಚು ಪಡ್ತಾ ಇದಾರೆ. ಅವ್ರು ಏನಂದ್ರೆ ಇವತ್ತು ನೋಡು ನಮ್ಮ ಪಾರ್ಟಿಯಿಂದ ಬಿಟ್ಟೋಗಿ ನಮ್ಮ ನಡವಳಿಕೆ ಚೆನ್ನಾಗಿಲ್ಲ ಅಂತೇಳಿ ನಮ್ಮನ್ನ ಬಿಟ್ಟೋಗಿ ಬೇರೆ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿದಲ್ಲಿ ಅಲ್ಲಿ ನಿಂತು ಗೆದ್ದಾರಂದ್ರಿಗಿನ ಅವ್ರ ತಾಕತ್ತು ನೋಡ್ಸ್ಕೊಳ್ಳೋಂತ ಕೆಲಸ ಮಾಡಿದಾರೆ. ಇವ್ರಿಗೆ ಏನಂದ್ರೆ ನಮ್ಗೆ ಅಧಿಕಾರ ಹೋಯ್ತು ಅಂತೇಳಿ ಹತಾಶರಾಗಿ ಈ ರೀತಿ ಮಾತಾಡ್ತಾರೆ. ಕೊರೋನಾ ವೈರಸ್ ಬಗ್ಗೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ವಿದೇಶಿ ಪ್ರವಾಸಿಗರ ಬಗ್ಗೆ ಎಚ್ಚರ ವಹಿಸಿದ್ದೇವೆ. ಬಂದರು ಪ್ರದೇಶದಲ್ಲೂ ಮುಂಜಾಗೃತಾ ಕ್ರಮ ಕೈಗೊಳ್ಳಲಾಗಿದೆ. ಕೇರಳದಿಂದ ಬರುವ ವಾಹನಗಳ ತಪಾಸಣೆ ಚೆಕ್ ಪೋಸ್ಟ್ ಅನ್ನು ಕೂಡ ರಚಿಸಲಾಗಿದೆ. 74 ಮಂದಿಗೆ ರಕ್ತ ಪರೀಕ್ಷೆ ಮಾಡಿದ್ದೇವೆ. ಎಲ್ಲವೂ ನೆಗೆಟಿವ್ ಆಗಿ ಬಂದಿದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಸ್ಕ್ ಸೌಲಭ್ಯವೂ ಇದೆ. ಕೊರತೆ ಇದ್ರೆ ಹೆಡ್ ಆಫ್ ಅಕೌಂಟ್ನಲ್ಲಿ ತೆಗೆದುಕೊಳ್ಳಲು ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ಯಾವ ರೀತಿಯಲ್ಲಿ ಪ್ರಿಕಾಷನರಿ ಮೇಜರ್ಸ್ ತಗೋಬೇಕಾಯ್ತೋ ಎಲ್ಲ ರೀತಿಯಲ್ಲೂ ಕೂಡ ಪ್ರಿಕಾಷನರಿ ಮೇಜರ್ಸ್ ತಗೊಳ್ಳೋಂಥ ಕೆಲಸ ಮಾಡ್ತಾ ಇದೀವಿ. ವಿಶೇಷವಾಗಿ ವಿಮಾನ ನಿಲ್ದಾಣದಲ್ಲಿ ಅಲ್ಲಿ ಬಂದಂಥ ಪ್ರವಾಸಿಗರಿಗೆ, ಅಲ್ಲಿ ಬಂದಂಥ ವಿದೇಶದಿಂದ ಬಂದಂಥವ್ರಿಗೆ ಅವ್ರು ಎಲ್ಲ ರೀತಿಯಲ್ಲಿ ಏನು ಪ್ರಿಕಾಷನರಿ ಮೇಜರ್ಸ್ ತಗೊಂಡಂತ ಕೆಲಸ ಮಾಡ್ತಾ ಇದೀನಿ. ಬಂದರ್ ಪ್ರದೇಶದಲ್ಲಿ ಕೂಡ ಪ್ರಿಕಾಷನರಿ ಮೇಜರ್ಸ್ ತಗೊಂಡಂತ ಕೆಲಸ ಮಾಡ್ತಾ ಇದೀನಿ. ಅದೇ ರೀತಿಯಲ್ಲಿ ಕೇರಳದಿಂದ ಬಂದಂತ ವಾಹನಗಳಲ್ಲಿ ಬಂದಂತವ್ರು ಕೂಡ ಅಲ್ಲಿ ಕೂಡ ಒಂದು ಚೆಕ್ ಪೋಸ್ಟ್ ಹಾಕಿ ತಪಾಸಣೆ ಮಾಡೋಂಥ ಕೆಲಸ ಮಾಡ್ತಾ ಇದೀನಿ. ಸುಮಾರಾಗಿ 74 ಮಂದಿಗೆ ರಕ್ತ ಪರೀಕ್ಷೆ ನಾವು ಮಾಡಲಾಗಿತ್ತು. ಅದರಲ್ಲಿ ಯಾವುದೇ ಒಂದು ರೀತಿ ಪಾಸಿಟಿವ್ ಇಲ್ಲಾರ್ದಂತೆ ಎಲ್ಲರೂ ಕೂಡ ನೆಗೆಟಿವ್ ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ 10 ಬೆಡ್ಗಳು ಅದಕ್ಕೋಸ್ಕರವಾಗಿ ನಾವು ತೆಗೆದಿಟ್ಟಿವಿ.